ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ನಿನ್ನೆ ಭೀಕರ ಅಪಘಾತ ನಡೆದು 5 ಅಸುನೀಗಿದ್ದರು. ಅಲ್ಲಿಂದ ಸ್ವಲ್ಪ ದೂರ ಮತ್ತೊಂದು ಸರಣಿ ಅಪಘಾತ ಸಂಭವಿಸಿದ್ದು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಕಟಪಾಡಿಯಿಂದ ಶಿರ್ವಾ ಕಡೆಗೆ ತೆರಳುತ್ತಿದ್ದಾಗ ಈ ಸರಣಿ ಅಪಘಾತ ಸಂಭವಿಸಿದೆ. ಕುರ್ಕಾಲು ಪರಿಸರದಲ್ಲಿ ಕಾರೊಂದು ಏಕಾಏಕಿ ಬಲಮಗುಲಿಗೆ ತಿರುಗಿದಾಗ ಹಿಂದಿನಿಂದ ಬಂದ ಇತರೆ 2 ಕಾರುಗಳು ಡಿಕ್ಕಿಯಾಗಿವೆ. ಒಟ್ಟು 3 ಕಾರುಗಳು ಅಪಘಾತದಲ್ಲಿ ಜಖಂಗೊಂಡಿವೆ. ಕಾರುಗಳಲ್ಲಿದ್ದ ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಪರಿಸರದಲ್ಲಿ ಅನೇಕ ಜಾತ್ರೆ ಸಮಾರಂಭಗಳು ಇದ್ದ ಕಾರಣ ವಾಹನ ಸಂಚಾರ ದಟ್ಟವಾಗಿತ್ತು. रात में पता नहीं आवाज fried rice kebab रात में पता नहीं आवाज